ಪ್ರತಿ ಚುನಾವಣೆ ಬಂದಾಗಲೂ ಮೋದಿ ಮಾದರಿ, ಯೋಗಿ ಮಾದರಿ ಬಗ್ಗೆ ಮಾತನಾಡುತ್ತಾರೆ. ನಾವು ಅಂತ ಮಾದರಿ ಆಡಳಿತವನ್ನು ತರುತ್ತೇವೆ ಎನ್ನುತ್ತಾರೆ. ಆದರೆ ನಾವು ಈವರೆಗೆ ಆ ಮಾದರಿಯ ಆಡಳಿತ ನೋಡಿಲ್ಲ. ಅಂತ ಮಾದರಿಗಳನ್ನು ನೋಡಬೇಕಿದ್ದರೆ ಅರುಣ್ ಕುಮಾರ್ ಪುತ್ತಿಲ ಶಾಸಕರಾಗಿ ಬರಬೇಕು ಎಂದು ಧಾರ್ಮಿಕ ಭಾಷಣಗಾರ್ತಿ ಅಕ್ಷಯ್ ಗೋಖಲೆ ಹೇಳಿದ್ದಾರೆ. ಪುತ್ತೂರಿನ ಸುಭದ್ರಾ ಸಭಾಭವನದಲ್ಲಿ ನಡೆದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ ಪರ ನಡೆದ ಸೀತಾ ಪರಿವಾರ ಎನ್ನುವ ಮಹಿಳಾ ಸಮಾವೇಶ ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಎಲ್ಲರೂ ನಾವು ಮೋದಿ ಮಾದರಿ, ಯೋಗಿ ಮಾದರಿ, ಗುಜರಾತ್ ಮಾದರಿ, ಯುಪಿ ಮಾದರಿ ತರುತ್ತೇವೆ ಎನ್ನುತ್ತಾರೆ. ಆದರೆ ನಾವು ಪುತ್ತೂರಿನಲ್ಲಿ ಈವರೆಗೂ ಈ ಮಾದರಿಯನ್ನು ನೋಡೇ ಇಲ್ಲ. ನಮಗೆ ಪುತ್ತೂರಿನಲ್ಲಿ ಬುಲ್ಡೋಸರ್ ನೋಡಬೇಕೆಂಬ ಆಸೆ ಇದೆ. ಆ ಆಸೆಯನ್ನು ಅರುಣ್ ಕುಮಾರ್ ಪುತ್ತಿಲರಿಂದ ಮಾತ್ರ ಈಡೇರಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಇರುವಂತಹ ನೀವು ನಿಮ್ಮ ಅರುಣಣ್ಣನನ್ನ ಕೈ ಹಿಡಿಯುತ್ತೀರಿ ಅನ್ನುವಂತಹ ಭರವಸೆಯೂ ಕೂಡ ಎಲ್ಲರಿಗೂ ಇದೆ. ನೀವೇ ಆಲೋಚನೆ ಮಾಡಿ. ಎಲ್ಲರೂ ಹೇಳ್ತಾರೆ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂತ. ಆದರೆ ಕಳೆದ ಅವರ ಸಾರ್ವಜನಿಕ ಜೀವನ ಆರಂಭವಾದಂಗಿನಿಂದ 24x7 365 ಡೇಸ್ ಯಾವುದೇ ಹೊತ್ತಿನಲ್ಲಿ ನೀವು ಕಾಲ್ ಮಾಡಿ, ರೌಂಡ್ ದ ಕ್ಲಾಕ್ ನೀವು ಯಾವುದೇ ಹೊತ್ತಿನಲ್ಲಿ ಕಾಲ್ ಮಾಡಿ, ಅದು ರಾತ್ರಿ 12 ಇರಬಹುದು, ಬೆಳಗಿನ ಜಾವ 2-3 ಗಂಟೆ ಇರಬಹುದು, ಎಲ್ಲೋ ಒಂದು ಅನ್ಯಾಯ ಆಗ್ತಾ ಇದೆ, ಎಲ್ಲೋ ಒಂದು ಅಕ್ರಮ ಆಗ್ತಾ ಇದೆ ಅಂತಾದ್ರೆ ನಿಮ್ಮ ಕಾಲನ್ನ ರಿಸೀವ್ ಮಾಡಿ ಫೋನ್ ಕಟ್ಟಾಗುವುದಕ್ಕಿಂತ ಮೊದಲು ನಿಮ್ಮೆಲ್ಲರ ಸಮಸ್ಯೆಗೊಂದು ಸೊಲ್ಯೂಷನ್ ಸಿಕ್ಕಿದೆ ಅಂತಾದ್ರೆ ಆ ಸೊಲ್ಯೂಷನ್ ಬಂದದ್ದು ಮತ್ತು ಮುಂದೆಯೂ ಕೂಡ ಬರುವಂತಹದ್ದು ಕೇವಲ ಅರುಣ್ ಕುಮಾರ್ ಪುತ್ತಿಲ ಅವರ ಕಡೆಯಿಂದ ಮಾತ್ರ ಅನ್ನುವುದನ್ನ ನೀವೆಲ್ಲರೂ ಕೂಡ ನೆನಪಿಟ್ಟುಕೊಳ್ಳಿ. ನಾವೆಲ್ಲ ಹೇಳುತ್ತೇವೆ ಮೋದಿ ಮಾದರಿ ಬೇಕು, ಯೋಗಿ ಮಾದರಿ ಬೇಕು, ಯುಪಿ ಮಾಡೆಲ್ ಬೇಕು, ಗುಜರಾತ್ ಮಾಡೆಲ್ ಬೇಕು, ಅಲ್ಲಿ ಆಗಿದೆ, ಇಲ್ಲಿ ಹೀಗಿದೆ. ನಾವು ಯಾವಾಗ ಬುಲ್ಡೋಸರ್ ನೋಡುವಂತಹದ್ದು ಅಂತ ಬಹಳ ಆಸೆ ಇದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ನಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಹೇಳ್ತಾರೆ ಮೋದಿ ಅವರು ಇದನ್ನ ಮಾಡಿದ್ದಾರೆ, ಮೋದಿ ಮಾದರಿ ಆಡಳಿತ ನಾವು ಕೊಡ್ತೇವೆ, ಯುಪಿ ಮಾದರಿ ಆಡಳಿತವನ್ನ ನಾವು ಕೊಡ್ತೇವೆ. ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ ಮಾದರಿ, ಯೋಗಿ ಮಾದರಿ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ, ಯೋಗಿ. ತಾಲೂಕು ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮೋದಿ. ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತದೇ ಮಾದರಿಗಳು. ಲೋಕಸಭಾ ಎಲೆಕ್ಷನ್ ಬರಬೇಕಾಗಿದ್ರೆ ಮತ್ತೆ ಅದೇ ಮಾದರಿಗಳು. ಆದ್ರೆ ನಾನಂತೂ ಯೋಗಿ ಮಾದರಿ ಯಾವುದು, ಮೋದಿ ಮಾದರಿ ಯಾವುದು ಅಂತ ಹೇಳಿ ನಮ್ಮ ಊರುಗಳಲ್ಲಿ ನಾನು ನೋಡ್ಲಿಲ್ಲ. ನಮ್ಮ ಊರಿನಲ್ಲಿ ನಾವು ಯೋಗಿ ಮಾದರಿಯನ್ನ ನೋಡಬೇಕು ಅಂತಾದ್ರೆ, ಮೋದಿ ಮಾದರಿಯನ್ನ ನೋಡಬೇಕು ಅಂತಾದ್ರೆ ನಮಗೆ ಇರುವಂತಹ ಒಂದು ಅವಕಾಶ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಮೋದಿ, ನಮ್ಮ ಜೊತೆಯಲ್ಲಿರುವಂತಹ ಒಬ್ಬ ಯೋಗಿ ಅರುಣ್ ಕುಮಾರ್ ಪುತ್ತಿಲ ಅವರು.